ಪುತ್ತೂರು ನಗರದ ಹೊರವಲಯದ ಕೆಮ್ಮಿಂಚೆ ಗ್ರಾಮದ ಬೆದ್ರಾಳ ಸೇತುವೆಯ 2 ಕಡೆಗಳಲ್ಲಿ ಹೊಳೆಯಲ್ಲಿ ತುಂಬಿಕೊಂಡು ಕೊಳೆತು ನಾರುತ್ತಿದ್ದ ಲೋಡ್ಗಟ್ಟಲೆ ತ್ಯಾಜ್ಯಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಗರಸಭೆ ವತಿಯಿಂದ ನಡೆಯಿತು. ಸುಬ್ರಹ್ಮಣ್ಯ ಮಂಜೇಶ್ವರ ಅಂತಾರಾಜ್ಯ ರಸ್ತೆಯ ಬೆದ್ರಾಳ ಸೇತುವೆಯ 2 ಕಡೆಗಳಲ್ಲಿ ಹೊಳೆ ನೀರಿನಲ್ಲಿ ಕೋಳಿ, ಹಂದಿ, ಮೀನು ಸೇರಿದಂತೆ ಮಾಂಸ ತ್ಯಾಜ್ಯಗಳು, ಕೊಳೆತ ತರಕಾರಿ ತ್ಯಾಜ್ಯಗಳು, ಕೊಳೆತ ಕೋಳಿ ಮೊಟ್ಟೆ, ಸಮಾರಂಭಗಳಲ್ಲಿ ಬಳಕೆ ಮಾಡಿದ ಪ್ಲಾಸ್ಟಿಕ್ ಬಟ್ಟಲುಗಳು, ನಿರುಪಯುಕ್ತ ಆಹಾರ ಪದಾರ್ಥಗಳು ಕೊಳೆತು ನಾರುತ್ತಿತ್ತು. ಇದರಿಂದಾಗಿ ಹೊಳೆಯ ನೀರಿನ ಜೊತೆಗೆ ಇಡೀ ಪರಿಸರದ ವಾತಾವರಣ ಮಲಿನಗೊಂಡಿತ್ತು. ಈ ತ್ಯಾಜ್ಯಗಳು ಬೀರುತ್ತಿದ್ದ ದುರ್ವಾಸನೆ ಇಡೀ ಪರಿಸರವನ್ನು ವ್ಯಾಪಿಸಿತ್ತು. ಈ ದುರ್ವಾಸನೆಯಿಂದಾಗಿ ಪರಿಸರದಲ್ಲಿರುವ ಹಲವು ಮನೆ ಮಂದಿಯ ನೆಮ್ಮದಿ ಕೆಟ್ಟಿತ್ತು. ರಸ್ತೆಯಲ್ಲಿ ಸಂಚರಿಸುವ ಮಂದಿ ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಕೊಳೆತ ಮಾಂಸ ತ್ಯಾಜ್ಯಗಳಿಗಾಗಿ ಸೇರುತ್ತಿದ್ದ ಬೀದಿ ನಾಯಿಗಳ ಕಾಟದಿಂದಾಗಿ ಪರಿಸರದ ಮಂದಿ ಭಯಭೀತರಾಗಿದ್ರು. ವಿ4 ನ್ಯೂಸ್ನಲ್ಲಿ ವರದಿ ಪ್ರಕಟವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಗರಸಭೆಯ ಅಧಿಕಾರಿಗಳು ನಗರಸಭೆ ಪೌರ ಕಾರ್ಮಿಕರನ್ನು ಕಳುಹಿಸಿ ತ್ಯಾಜ್ಯಗಳನ್ನು ತೆರವುಗೊಳಿಸುವ ಕೆಲಸ ಮಾಡಿದ್ದಾರೆ. ಪೌರ ಕಾರ್ಮಿಕರು ಹೊಳೆಯಲ್ಲಿ ತುಂಬಿಕೊಂಡಿದ್ದ ಕೊಳೆತ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಶುಚಿಗೊಳಿಸಿದ್ದು, ತ್ಯಾಜ್ಯಗಳನ್ನು ಲಾರಿಗಳಲ್ಲಿ ನಗರಸಭೆಯ ಡಂಪಿಂಗ್ ಯಾರ್ಡ್ಗೆ ಸಾಗಿಸಲಾಗಿದೆ. ಬೆದ್ರಾಳ ಸೇತುವೆಯ 2 ಬದಿಗಳಲ್ಲಿ ತ್ಯಾಜ್ಯ ರಾಶಿ ಬಿದ್ದು ಜನತೆಗೆ ತೀರಾ ಸಮಸ್ಯೆಯಾಗುತ್ತಿದ್ದ ಕುರಿತು ಸಮಗ್ರ ವರದಿಯನ್ನ ವಿ4 ನ್ಯೂಸ್ ಬಿತ್ತರಿಸಿತ್ತು. ಅದನ್ನು ಗಮನಿಸಿ ಸಮಸ್ಯೆಯನ್ನ ತಿಳಿದುಕೊಂಡ ನಗರಸಭೆ ಪೌರಾಯುಕ್ತರು ಹಾಗೂ ಅಧಿಕಾರಿಗಳು ತಕ್ಷಣ ತ್ಯಾಜ್ಯ ತೆರವುಗೊಳಿಸುವ ಮೂಲಕ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕಾಗಿ ನಾಗರಿಕರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಇನ್ನು ಮುಂದೆಯೂ ನಗರಸಭೆಯ ಅಧಿಕಾರಿಗಳಿಂದ ಇಂತಹ ಸ್ಪಂದನೆ ಸಿಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದುಕೊಂಡು ಬೆದ್ರಾಳ ಸೇತುವೆ ಬಳಿ ಸಿಸಿ ಕ್ಯಾಮೆರಾ ಅಳವಡಿಸುವ ಕುರಿತು ಪೌರಾಯುಕ್ತರು ಭರವಸೆಯನ್ನ ನೀಡಿದ್ದಾರೆ. ಮೋದಿ ಅವರ ಸ್ವಚ್ಛ ಭಾರತದ ಪರಿಕಲ್ಪನೆಯಂತೆ ನನ್ನ ವಾರ್ಡ್ ಅನ್ನು ಸ್ವಚ್ಛವಾಗಿರಿಸಲು ನಾನು ಪ್ರಯತ್ನಿಸುತ್ತೇನೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ನಗರಸಭೆ ಸದಸ್ಯೆ ಮಮತಾ ರಂಜನ್ ಹೇಳಿದರು. ಇನ್ನು ಮುಂದೆಯೂ ಇಂತಹ ಸಹಕಾರ ನಮಗೆ ಅಧಿಕಾರಿಗಳಿಂದ, ನಗರಸಭಾ ಆಯುಕ್ತರಿಂದ ನಮಗೆ ಸಿಗಲೇಬೇಕಾಗಿದೆ. ನಮ್ಮ ಮೋದಿಜಿಯ ಕನಸು ಸ್ವಚ್ಛ ಭಾರತ, ಅದೇ ರೀತಿ ನನ್ನ ಕನಸು ನಮ್ಮ ಸ್ವಚ್ಛವಾದ ವಾರ್ಡ್. ಅದೇ ರೀತಿ ನಾನು ಪ್ರಯತ್ನ ಪಡ್ತೇನೆ. ಅಲ್ಲದೆ ನನಗೆ ಇಲ್ಲಿನ ನಾಗರಿಕರು ಸಹ ನನಗೆ ತುಂಬ ರೀತಿ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರಿಂದ ಇದೇ ರೀತಿಯ ಸಹಕಾರವನ್ನು ಬಯಸ್ತೇನೆ. ಮುಂದೆ ಹಾಕದಾಗ ಏನು ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತಾರೆ? ದಯವಿಟ್ಟು ಇಂತಹ ನಿಮ್ಮ ಮನೆಯನ್ನಲ್ಲದೆ ನಮ್ಮ ಏರಿಯನ್ಸ್ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಪರಿಕಲ್ಪನೆಯನ್ನು ಅವರವರೇ ಬೆಳೆಸ್ಕೊಳ್ಬೇಕು. ಅವರಲ್ಲಿ ಅವೇರ್ನೆಸ್ ಬರಬೇಕು. ಈ ರೀತಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ. ಆದಷ್ಟು ಹಸಿ ಕಸವನ್ನು ನಮ್ಮ ಹಿತ್ತಲಲ್ಲೇ ಡಂಪ್ ಮಾಡಿ, ಇಲ್ಲಾಂದರೆ ನಮ್ಮ ನಗರಸಭೆಯಲ್ಲಿ ಬರುತ್ತಾ ವಾಹನಗಳಿಗೆ ಕೊಟ್ಟು ಅದನ್ನು ವಿಲೇವಾರಿ ಮಾಡುವಂಥ ಪ್ರಯತ್ನ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಪ್ರತಿ ಮನೆಗಳಿಗೂ ಈಗ ವಾಹನದ ಕಡೆ ಕೊರತೆ ಇರುವ ಕಾರಣ ಮನೆಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆಯುಕ್ತರು ಸಹ ಹೇಳಿದ್ದಾರೆ, ಮನೆಗೆ ಡೋರ್ ಕಲೆಕ್ಷನ್ಗೆ ನಾವು ಕಸದ ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾ ಅಂತ ಹೇಳಿಕೊಂಡು ಅವರಿಗೆ ಕೊಟ್ಟು ಸಹಕರಿಸಬೇಕಂತ ನಾನು ಈ ಮೂಲಕ ಎಲ್ಲ ನಾಗರಿಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೆದ್ರಾಳ ಸೇತುವೆಯ ಬಳಿ ಇದ್ದ ತ್ಯಾಜ್ಯ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ನಗರಸಭೆಯವರು ತ್ಯಾಜ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿದ್ದಾರೆ. ಇನ್ನು ಮುಂದೆ ಸಮಸ್ಯೆ ಬಾರದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿದೆ ಎಂದು ಸ್ಥಳೀಯ ನಿವಾಸಿಯಾದ ರವಿಕಲಾ ಹೇಳಿದರು. ಮಾಧ್ಯಮದಲ್ಲಿ ಬಂದ ವರದಿಗೆ ಎಲ್ಲ ನಗರಸಭಾ ಸದಸ್ಯರು ಒಳ್ಳೆಯದಾಗಿ ಸ್ಪಂದಿಸಿ ನಮ್ಮ ಈ ಸಮಸ್ಯೆಗೆ ಪರಿಹಾರವಾಗಿ ಇವತ್ತು ನಗರಸಭಾ ಕಡೆಯಿಂದ ಫುಲ್ ಕ್ಲೀನಿಂಗ್ ಆಗ್ತಾ ಉಂಟು. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಮ್ಮ ನಗರಸಭಾ ಸದಸ್ಯರು ಹಾಗೂ ಇಡೀ ತಂಡದಲ್ಲಿ ಒಳ್ಳೆಯದಾಗಿ ಸ್ಪಂದಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿ4 ನ್ಯೂಸ್ ವರದಿ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಬೆದ್ರಾಳ ಸೇತುವೆ ಬಳಿ ಇದ್ದ ತ್ಯಾಜ್ಯ ಸಮಸ್ಯೆಗೆ ಕೊನೆಗೂ ಮುಕ್ತಿಯನ್ನ ಕಲ್ಪಿಸಲಾಗಿದೆ. ತ್ಯಾಜ್ಯವನ್ನ ತೆರವುಗೊಳಿಸಿ ಸ್ವಚ್ಛಗೊಳಿಸುವತ್ತ ಮುಂದಾಗಿದ್ದಾರೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.